ಬಿಜೆಪಿಯಲ್ಲಿ ಬಿಜೆಪಿ ಪಕ್ಷದಲ್ಲಿ ದಲಿತರಿಗೆ ಸವಲತ್ತುಗಳನ್ನು ಕೊಡಲು ಹಾಲಿ ಶಾಸಕರು ತಾರತಮ್ಯ ಮಾಡಿದ್ದಾರೆ. ಅದರಿಂದ ಬೇಸತ್ತು ಬಿಜೆಪಿ ಬಿಟ್ಟು ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ. ಅವರನ್ನು ಮುಂದೆ ಗೌರವಯುತವಾಗಿ ನೋಡಿಕೊಳ್ಳುತ್ತೇನೆ ಎಂದು ಮಾಜಿ ಶಾಸಕ ಕೃಷ್ಣಪ್ಪ ತಿಳಿಸಿದರು. ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪನವರು ಬಿಜೆಪಿ ಕಾರ್ಯಕರ್ತರನ್ನು ಸೇರ್ಪಡೆ ಮಾಡಿಕೊಂಡು ಮಾತನಾಡಿ, ಕಳೆದ ಬಾರಿ ಜುಂಜಪ್ಪ ಸ್ವಾಮಿ ಬಿಜೆಪಿಯಲ್ಲಿ ಮಾಜಿ ಜಿಲ್ಲಾ ಘಟಕದ ಎಸ್ಸಿ ಮೋರ್ಚಾದ ಪದಾಧಿಕಾರಿಯಾಗಿದ್ದ ಅವರು 25 ಜನ ದಲಿತ ಮುಖಂಡರ ಜೊತೆ ಬಿಜೆಪಿಯನ್ನು ಬಿಟ್ಟು ಜೆಡಿಎಸ್ ಸೇರುತ್ತಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ದಲಿತರಿಗೆ ಸವಲತ್ತುಗಳನ್ನು ಕೊಡಲು ಹಾಲಿ ಶಾಸಕರು ತಾರತಮ್ಯ ಮಾಡಿದ್ದಾರೆ. ಆದ್ದರಿಂದ ಬೇಸತ್ತು ಬಿಜೆಪಿ ಬಿಟ್ಟು ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ. ನಾನು ಶಾಸಕನಾಗಿದ್ದ ಕಾಲದಲ್ಲಿ 285 ಬೋರ್ವೆಲ್ಗಳನ್ನು ಒಂದೇ ಬಾರಿಗೆ ಅನುಮೋದನೆ ಪಡೆದುಕೊಂಡು ಬಂದಿದ್ದೆ. ಬಹಳಷ್ಟು ಬೋರ್ವೆಲ್ಗಳನ್ನು ಕೇಳುವವರೇ ಇರಲಿಲ್ಲ. ಒಬ್ಬರಿಗೆ 2 ಬೋರ್ವೆಲ್ಗಳನ್ನು ಕೊರೆಸಿಕೊಟ್ಟಿದ್ದೇನೆ. ಈಗ ಸೇರ್ಪಡೆಗೊಳ್ಳುತ್ತಿರುವ ದಲಿತ ಮುಖಂಡರನ್ನ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅವರನ್ನು ಮುಂದೆ ಗೌರವಯುತವಾಗಿ ನೋಡಿಕೊಳ್ಳುತ್ತೇನೆ ಎಂದರು. ದಲಿತ ಮುಖಂಡ ಜುಂಜಪ್ಪ ಸ್ವಾಮಿ ಮಾತನಾಡಿ, ತಾಲೂಕಿನ ಹಲವಾರು ಮಂದಿ ದಲಿತ ಮುಖಂಡರು ಬಿಜೆಪಿ ಪಕ್ಷವನ್ನು ತೊರೆದು ಮಾಜಿ ಶಾಸಕ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷವನ್ನು ಸೇರುತ್ತಿದ್ದೇವೆ. ಅವರಲ್ಲಿ ನಟರಾಜು, ನವೀನ್, ಹರೀಶ್, ಮಂಜುನಾಥ, ಜಯಣ್ಣ, ಅರಕೆರೆ ನವೀನ್, ಸಾಸಲು ಭುವನೇಶ್, ಹೆಗ್ಗರೆ ಲಕ್ಷ್ಮೀಕಾಂತ, ರಂಗಣ್ಣ, ಮಂಜುನಾಥ, ಸೋಮಲಾಪುರ ಗಂಗಾಧರ್, ಹಡವನಹಳ್ಳಿ ಮಂಜುನಾಥ್, ರಾಘವೇಂದ್ರ ಜೆಡಿಎಸ್ ಪಕ್ಷ ಸೇರ್ಪಡೆಗೊಂಡು ಮಾತನಾಡಿ, ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ನೋಡಿ ಪಕ್ಷಕ್ಕೆ ಸೇರಿಕೊಂಡೆವು. ಕಳೆದ ಬಾರಿ ಜಯರಾಮಣ್ಣನವರನ್ನು ನಾವು ತಾಲೂಕಿನಲ್ಲಿ ಶಾಸಕರಾಗಿ ಮಾಡಿದ್ದೇವೆ. ಮೊದಲಿಗೆ ಅವರು ಬಂದು ನಮ್ಮನ್ನು ಗೆಲ್ಲಿಸಬೇಕೆಂದು ಕೇಳಿಕೊಂಡಾಗ ಅವರಿಗಾಗಿ ಕೆಲಸ ಮಾಡಿದ್ದೇವೆ. ಒಳ್ಳೆಯವರು ಎಂದು ಅವರ ಪರವಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೆವು. ಹೊಸ ದಲಿತ ಮುಖಂಡರು ಬಂದಾಗ ನಮ್ಮನ್ನೆಲ್ಲ ಕಡೆಗಣಿಸಿದರು. ನಾವು ಅವರು ಗೆಲ್ಲುವ ತನಕ ಬೇಕಾಗಿತ್ತು, ಆಮೇಲೆ ನಾವು ಬೇಡವಾಗಿದೆ. ಮಾಜಿ ಶಾಸಕ ಕೃಷ್ಣಪ್ಪನವರ ಕಾಲದಲ್ಲಿ ದಲಿತರ ಪರವಾಗಿ ಮಾಡಿದ ಕೆಲಸಗಳನ್ನು ನೋಡಿ ನಾವು ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದೇವೆ. ದಲಿತರಿಗೆ ಮೀಸಲಾತಿಯಲ್ಲಿ ಅನುಕೂಲವಾಗುತ್ತಿಲ್ಲ. ಅನೇಕ ರಾಷ್ಟ್ರೀಯ ಪಕ್ಷಗಳಿಂದ ನಮಗೆ ಮೋಸವಾಗಿದೆ. ಆದ್ದರಿಂದ ನಾವು ಬೇಸತ್ತು ಪ್ರಾದೇಶಿಕ ಪಕ್ಷವಾದ ದೇವೇಗೌಡರ ನೇತೃತ್ವದ ಜೆಡಿಎಸ್ ಪಕ್ಷವನ್ನು ಸೇರುತ್ತಿದ್ದೇವೆ. ಮಾಜಿ ಶಾಸಕರಿಗೆ ನಮ್ಮ ಮನವಿ, ನೀವು ಶಾಸಕರಾದ ಮೇಲೆ ನಮ್ಮ ದಲಿತ ಕಾರ್ಯಕರ್ತರನ್ನ ಕಡೆಗಣಿಸಬೇಡಿ ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಬಾಣಸಂದ್ರ ರಮೇಶ್, ವೆಂಕಟಾಪುರ ಯೋಗೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನಬಸವೇಗೌಡ, ದಲಿತ ಮುಖಂಡ ರಂಗಸ್ವಾಮಿ, ಶಿವು, ಬಸವರಾಜು ಮತ್ತಿತರರು ಹಾಜರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಏನು 20-25 ಜನ ನಮ್ಮ ರೈತ ಮುಖಂಡರು, ವಿಶೇಷವಾಗಿ ಯುವಕರೆಲ್ಲ BJP ಮಾಡಿದರು. ಅವರಿಗೆ ಸತತವಾಗಿ 5 ವರ್ಷ ಯಾವುದೇ ಸವಲತ್ತು ಸಿಕ್ಕಿಲ್ಲ. ಅವ್ರನ್ನ ಗೌರವದಿಂದ ಕಂಡಿಲ್ಲ ಅಂತೇಳಿ ಬೇಜಾರು ಮಾಡ್ತಾರೆ. JDS ಪಾರ್ಟಿಗೆ ಸೇರಿದ್ದಾರೆ. ಅವರೆಲ್ಲರೂ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಯಾವುದೇ ಕಾರಣಕ್ಕೂ ಅವರಿಗೆ ಬೇಜಾರಾಗದೆ ನಾನು ನೋಡ್ಕೊಳ್ತೀನಿ. ಸಾಕಲ್ವಾ? ನಾವೇನು ಇಡೀ ತಾಲೂಕಿನ ಎಲ್ಲ ದಲಿತ ಎಲ್ಲ ಯುವಕರು ಜಯರಾಮಣ್ಣರೇ ಮಾಡಿದ್ದು, ಅವರು ನಮ್ಮನ್ನು ಎಲ್ಲೋ ಒಂದು ಕಡೆ ಕಡೆಗಣೆಯಾಗಿ ಕಾಣ್ತಿದ್ರು ಅನ್ನೋಂಥ ಬೇಜಾರವಾಗಿ ಎಲ್ಲ ಮುಖಂಡರು, ಎಲ್ಲ ದಲಿತ ಯುವಕರುಗಳು ನಾವು ಇಷ್ಟಪಟ್ಟು ಕುಮಾರಣ್ಣವರ ಒಂದು ಕೆಲಸದ ಆದ್ಯತೆ ಮೇರೆಗೆ ನಾವು ಕೃಷ್ಣಪ್ಪಣ್ಣವ್ರ ಜೊತೆ JDS ಸೇರಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನ ಇದಕ್ಕಿಂತ ಅತಿ ಹೆಚ್ಚು ತಾಲೂಕಿನ ಯುವಕರುಗಳು ಮತ್ತು ದಲಿತ ಮುಖಂಡರುಗಳನ್ನ ನಾವು JDS ಪಾರ್ಟಿಗೆ ಸೇರಿಸ್ತೀವಿ, JDSಗೋಸ್ಕರ ದುಡಿತೀವಿ ಅಂತ ಹೇಳ್ತೀವಿ.